ಸೌದಿ ಅರೇಬಿಯಾದ ಬಿಶಾ ಪ್ರಾಂತ್ಯದಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಕೇರಳ ಮೂಲದ ಒಂದೇ ಕುಟುಂಬದ 5 ಸಾವನ್ನಪ್ಪಿದಂತಹ ದಾರುಣ ಘಟನೆ ನಡೆದಿದೆ. ಕಲ್ಲಿಕೋಟೆಯ ಜಬೀರ್ ಮತ್ತು ಪತ್ನಿ ಹಾಗೂ 3 ಮಕ್ಕಳು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಮೃತರನ್ನ ಕೋಝಿಕೋಡ್ ಜಿಲ್ಲೆಯ ಬೆಪೋರ್ನ 48 ವರ್ಷದ ಮೊಹಮ್ಮದ್ ಜಬೀರ್, ಅವರ ಪತ್ನಿ 36 ವರ್ಷದ ಶಬ್ನಾ ಮತ್ತು ಅವರ ಮಕ್ಕಳಾದ 7 ವರ್ಷದ ಲೈಬಾ, 5 ವರ್ಷದ ಸಹಾ ಮತ್ತು 3 ವರ್ಷದ ಲುತ್ಫಿ ಎಂದು ಗುರುತಿಸಲಾಗಿದೆ. ಟೊಯೋಟೋ ಕಂಪನಿಯ ಉದ್ಯೋಗಿಯಾಗಿರುವ ಜಬೀರ್ ಅಲ್ಲಿನ ಕಂಪನಿಗೆ ವರ್ಗಾವಣೆಯಾದ ನಂತರ ಕುಟುಂಬ ಸೌದಿ ಅರೇಬಿಯಾದ ನೈಋತ್ಯ ಭಾಗದಲ್ಲಿರುವ ಜಿಜಾನ್ಗೆ ಸ್ಥಳಾಂತರಗೊಂಡಿತ್ತು. ಈ ಸಂದರ್ಭ ಗೃಹೋಪಯೋಗಿ ಸಾಮಾನುಗಳನ್ನು ಟ್ರಕ್ನಲ್ಲಿ ಸಾಗಿಸಿದ ನಂತರ ಕುಟುಂಬವು ಜುಬೈನಲ್ಲಿಂದ ಜಿಜಾನ್ಗೆ ಕಾರಿನಲ್ಲಿ ತೆರಳುತ್ತಾ ಇದ್ದಾಗ ಸೌದಿ ಪ್ರಜೆಯ ವಾಹನ ಜಬೀರ್ ಅವರ ಕಾರಿಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದ್ದು, ಕುಟುಂಬದ ಎಲ್ಲಾ 5 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತದೇಹವನ್ನ ಬಿಶಾ ಸಮೀಪದ ಆಲ್ರೈನ್ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ಕೇರಳದಿಂದ ಬಂದ ಸ್ವಯಂ ಸೇವಕರು ಮೃತದೇಹಗಳನ್ನ ಕೇರಳಕ್ಕೆ ಕೊಂಡೊಯ್ಯಲು ಕ್ರಮಗಳನ್ನ ತೆಗೆದುಕೊಳ್ಳಲು ರಾಯಭಾರ ಕಚೇರಿಯನ್ನು ಸಂಪರ್ಕಿಸಿದ್ದಾರೆ. ಇತ್ತ ಕೇರಳದಲ್ಲಿ ಮೃತರ ಕುಟುಂಬಸ್ಥರ ರೋದನ ಮುಗಿಲು ಮುಟ್ಟಿದೆ.